ಬಸ್ಗೆ ಕಾಯ್ತಾ ಇದ್ದ ಇಬ್ಬರು ನತದೃಷ್ಟರಿಗೆ ಎರ್ರಾಬಿರ್ರಿಯಾಗಿ ಬಂದ ಕಾರೊಂದು ಡಿಕ್ಕಿಯಾದ ಪರಿಣಾಮ ಇಬ್ಬರು ದಾರುಣವಾಗಿ ಮೃತಪಟ್ಟ ಘಟನೆ ಯರ್ಮಾಳು ಸರ್ಕಾರಿ ಬೋರ್ಡ್ ಶಾಲಾ ಮುಂಭಾಗ ನಡೆದಿದೆ. ಮೃತರನ್ನ ಯರ್ಮಾಳು ತೆಂಕ ಕೆನರಾ ಬ್ಯಾಂಕ್ ಬಳಿಯ ನಿವಾಸಿ ಸಂಜೀವ ದೇವಾಡಿಗ ಮತ್ತು ಜಾರ್ಖಂಡ್ ನಿವಾಸಿ ಅರವಿಂದ ಅಂತ ಗುರುತಿಸಲಾಗಿದೆ. ಉಡುಪಿ ಕಡೆಯಿಂದ ಪಡುಬಿದ್ರಿ ಕಡೆಗೆ ಬರ್ತಾ ಇದ್ದ ಆಲ್ಟೋ ಕಾರು ಅತಿ ವೇಗವಾಗಿ ಬಂದು ರಸ್ತೆಯ ಅಂಚಿನಲ್ಲಿ ಪಕ್ಕದ ನಿರ್ಮಾಣ ಹಂತದ ಮನೆಯೊಂದರ ಗ್ರಾನೈಟ್ ಕೆಲಸಕ್ಕಾಗಿ ಬಂದು ಇದೀಗ ಬೆಂಗಳೂರಿಗೆ ಹೋಗೋದಕ್ಕೆ ಬಸ್ಗಾಗಿ ಕಾಯ್ತಾ ಇದ್ದ ಅರವಿಂದ್ಗೆ ಡಿಕ್ಕಿಯಾಗಿ ಮತ್ತು ಮುನ್ನುಗ್ಗಿ ರಸ್ತೆಯ ಅಂಚಲ್ಲಿ ಪಡುಬಿದ್ರಿಯ ಪುಣ್ಯಕ್ಷೇತ್ರ ಬ್ರಹ್ಮಸ್ಥಾನಕ್ಕೆ ಹೋಗೋದಕ್ಕಾಗಿ ಬಸ್ ಕಾಯ್ತಾ ಇದ್ದ ಸಂಜೀವ ದೇವಾಡಿಗ ಅವರಿಗೆ ಡಿಕ್ಕಿಯಾಗಿದೆ. ಬಳಿಕ ನಿಯಂತ್ರಣ ಕಳೆದುಕೊಂಡು ಪಕ್ಕದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಸಂಜೀವ ದೇವಾಡಿಗ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದು, ಇನ್ನೋರ್ವ ಆಸ್ಪತ್ರೆಗೆ ಸಾಗಿಸುವಂತಹ ದಾರಿ ಮಧ್ಯೆ ಮೃತಪಟ್ಟಿದ್ದಾರೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಬಂದ ಪಡುಬಿದ್ರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.